ನೀನು ನನಗೆ ಲಕ್ಷ್ಯವೇ ಅಲ್ಲ.
ಸಹಿತವಾಗಿ ಶಸ್ತ್ರಾಸ್ತ್ರಗಳು ತುಂಬಿ ಕರೆಗೆ ಇಡೀಕಾಯಿ ನಿನ್ನ ಕೈ ಸೇರಿತ ಅದು ಹೆಚ್ಚ ಪೂರ್ಣಾಹುತಿಯಾಗಿದ್ದರೆ ನನಗೆ ರೂಪವಾಗಿ ತೋರಿದೆ. ಆ ಪ್ರಸಾದ ರೂಪವಾದಂತಹ ರಥವನ್ನೇರಿ ನಾನು ಯುದ್ಧ ಮಾಡ್ತಿದ್ರೆ ಹರಿಹರ ಕುಂಭರಿಂದಲೂ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಹೆಜ್ಜೆ ಗೆಡಿಸಿದ್ದ ಕೆಳಮುಖವಾಗಿ ಬರ್ತಿದ್ದಂತಹ ರಥ ಮೇಲೆ ಸಾಗಿತಾ ಇತ್ತು. ಇನ್ನೆಂದು ನನಗೆ ದೊರಕುವುದಿಲ್ಲ. ನಿನಗೆ ಪಡೆಯುವ ಯೋಗ ಇಲ್ಲ ಗೊತ್ತಾಯ್ತಾ? ಹಾಗೆ ಇಂದ್ರನೇ ವಿಚಲಿತನಾಗ್ತಾರೆ ಅಂತ ಭಾವಿಸಬೇಡ. ಮಯದತ್ತವಾದ ದಿವ್ಯ ಚಾಪವಿದೆ. ಈ ಚಾಪ ಧರಿಸಿ ಯುದ್ಧ ಮಾಡಿದಂತಾದ್ರೆ ನಿನ್ನ ಆಯುಷ್ಯ ಸೀತೆಯನ್ನು ಬಿಟ್ಟುಕೊಡಬೇಕು ಅಂತ ಕೇಳಿದೆ. ಬಾಲೆಯನ್ನು